ಶೈನ್ ಪ್ರೊಡಕ್ಷನ್ ಅಡಿಯಲ್ಲಿ ಅಶ್ವಿನಿ ಕೋಟ್ಯಾನ್ ಉಡುಪಿ, ನಾಗೇಶ್ ಕುಲಾಲ್ ಕಂದೂರು ನಿರ್ಮಾಣದಲ್ಲಿ ಮೂಡಿಬಂದ ಪ್ರೀತಿಯ ಮಾಯೆ ಕನ್ನಡ ಆಲ್ಬಮ್ ಸಾಂಗ್ ಶೀಘ್ರದಲ್ಲೇ ಬಿಡುಗಡೆಯಾಗಲಿದೆ. ಈಗಾಗಲೇ ಟೀಸರ್ ಬಿಡುಗಡೆಗೊಂಡಿದ್ದು ಎಲ್ಲರಿಂದಲೂ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಪ್ರೀತಿಯ ಮಾಯೆ ಶೈನ್ ಪ್ರೊಡಕ್ಷನ್ ಅಡಿಯಲ್ಲಿ ತಯಾರಾಗಿರುವ ಕನ್ನಡ ಆಲ್ಬಮ್ ಸಾಂಗ್ ಇದಾಗಿದೆ. ಹೊಸ ಕಲಾವಿದರ ಪ್ರಯತ್ನದಿಂದ ಮೂಡಿಬಂದಿರುವ ಆಲ್ಬಮ್ ಸಾಂಗ್ ಇದಾಗಿದ್ದು ಈಗಾಗಲೇ ಟೀಸರ್ ಅನ್ನ ರಿಲೀಸ್ ಮಾಡಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಅಶ್ವಿನಿ ಕೋಟ್ಯಾನ್ ಉಡುಪಿ ಮತ್ತು ನಾಗೇಶ್ ಕುಲಾಲ್ ಕಂದೂರು ನಿರ್ಮಾಣದಲ್ಲಿ ಆಲ್ಬಮ್ ಸಾಂಗ್ ತಯಾರಾಗಿದ್ದು ಹಿತು ಮಂಗಳೂರು ಅವರ ನಿರ್ದೇಶನದಲ್ಲಿ ಸಾಂಗ್ ಅದ್ಭುತವಾಗಿ ಮೂಡಿಬಂದಿದೆ. ಛಾಯಾಗ್ರಾಹಕರಾಗಿ ಧನರಾಜ್ ಕೋಟ್ಯಾನ್, ದೀಕ್ಷಿತ್ ಅವರ ಡಿಕ್ರಿಯೇಷನ್ ಮೂಲಕ ಈ ಸಾಂಗ್ ಮೂಡಿಬಂದಿದೆ. ಆರ್.ಕೆ. ಮುಲ್ಕಿ ಅವರು ನಿರ್ದೇಶನ ಮತ್ತು ಸಾಹಿತ್ಯವನ್ನ ನೀಡಿದ್ದು ಪಾತ್ರವರ್ಗದಲ್ಲಿ ನೀತು ಕನಂತೂರು, ವಾತ್ಸಲ್ಯ ಸಾಲ್ಯಾನ್, ಹಿತು ಮಂಗಳೂರು, ಆರ್.ಕೆ. ಮುಲ್ಕಿ, ಅಕ್ಷಯ್ ಮುಲ್ಕಿ, ಶಿವಪ್ರಸಾದ್, ಹರ್ಷಿತ್, ಪ್ರೀತಮ್ ಎಂಎಸ್, ಎಂ ಶಂಕರ್, ರತನ್ ಕನಂತೂರು ಅಭಿನಯಿಸಿದ್ದಾರೆ. ಜಾಕಿರ್ ಕುಳಾಯಿ ಅವರ ಅದ್ಭುತ ಕಂಠದಿಂದ ಸಾಂಗ್ ಮೂಡಿಬಂದಿದೆ. ಪ್ರಚಾರ ವಿನ್ಯಾಸದಲ್ಲಿ ನಾಯಕ್ ಕ್ರಿಯೇಷನ್ ಕಾರ್ಯನಿರ್ವಹಿಸಿದ್ದು ಸಂಕಲನಕಾರರಾಗಿ ಅಭಿಷೇಕ್ ರಾವ್ ಅವರು ಕಾರ್ಯನಿರ್ವಹಿಸಿದ್ದಾರೆ. ಈ ಬಗ್ಗೆ ನಿರ್ದೇಶಕ ಹಿತು ಮಂಗಳೂರು ಅವರು ಪ್ರತಿಕ್ರಿಯೆ ನೀಡಿ, ಪ್ರೀತಿಯ ಮಾಯೆ ಕನ್ನಡ ಆಲ್ಬಮ್ ಸಾಂಗ್ ಇನ್ನೇನು ಕೆಲವೇ ದಿನಗಳಲ್ಲಿ ಬಿಡುಗಡೆಯಾಗಲಿದೆ. ಹೊಸ ಕಲಾವಿದರ ಪ್ರಯತ್ನದಿಂದ ಈ ಆಲ್ಬಮ್ ಸಾಂಗ್ ಮೂಡಿಬಂದಿದೆ. ಈಗಾಗಲೇ ಟೀಸರ್ ಬಿಡುಗಡೆ ಮಾಡಿದ್ದೇವೆ. ಎಲ್ಲರೂ ಹೊಸ ಕಲಾವಿದರಿಗೆ ಪ್ರೋತ್ಸಾಹವನ್ನ ನೀಡಿ ಎಂದು ಹೇಳಿದ್ದಾರೆ. ಸೊ ಪ್ರೀತಿಯ ಮಾಯೆ ಪನ್ಪಿನ ಕನ್ನಡ ಆಲ್ಬಮ್ ಸಾಂಗ್ ದ ಟೀಸರ್ ಇನಿಯತೆ ರಿಲೀಸ್ ಮಾಡ್ದ ನಮ್ಮ ಶೈನ್ ಪ್ರೊಡಕ್ಷನ್ ಯೂಟ್ಯೂಬ್ ಚಾನಲ್. ಸೊ ನಿಖಲ್ ಮಾತಿರಲ ತೂಲೆ ನಿಖಲ್ನ ಅಭಿಪ್ರಾಯ ಪನ್ಲೆ ಅಂಚನೆ ಲೈಕ್ ಶೇರ್ ಕಮೆಂಟ್ ಕೊದ್ದು ಸಪೋರ್ಟ್ ಮಾಡ್ಪಲ್ಲೆ. ಒಂದೆಟ್ಟು ಹೀರೋ ಅದು ಆ್ಯಕ್ಟ್ ಮಾಡ್ದೇರ ನೀತು ಕಣಂತೂರು ಮೇರೊಂದು ಎಟ್ಟು ಆ್ಯಕ್ಟರ್ ಅಂತ ಪನ್ನೋಲಿ. ಅಂಚನೆ ಹೀರೋಯಿನ್ ಅದು ಆ್ಯಕ್ಟ್ ಮಾಡ್ದೇರ ವಾಸಲ್ಯ ಸಾಲೇನು ಮೇರೊಂದು ಎಟ್ಟು ಆ್ಯಕ್ಟರ್ ಆ್ಯಂಡ್ ಸಿಂಗರ್ ಅಂತ ಪನ್ನೋಲಿ. ಸೊ ಒಂದಕ್ಕೆ ಅಸಿಸ್ಟೆಂಟ್ ಡೈರೆಕ್ಟರ್ ಆ್ಯಂಡ್ ಲಿರಿಕ್ಸ್ ಬರೀತಿನಾರ ಆರ್.ಕೆ. ಮುಲ್ಕಿ ಮೇರೊಂದು ಎಟ್ಟು ಸಿಂಗರ್ ಅಂಚನೆ ಲಿರಿಕ್ಸ್ ರೈಟರ್ ಅಂತ ಪನ್ನೋಲಿ. ಸೊ ಒಂದೆಟ್ಟು ಹೊಸ ಕಲಾವಿದ್ದಾರೆ ಆ್ಯಕ್ಟ್ ಮಾಡ್ತಾರೆ. ಪ್ರೀತಮ್, ಶಿವಪ್ರಸಾದ್ ಎಸ್.ಕೆ ಅಂಚನೆ, ಹರ್ಷಿತ್ ಅಂಚನೆ, ರತನ್ ಕಣಂತೂರು ಅಂಚನೆ, ಅಕ್ಷಯ್ ಮುಲ್ಕಿ ಬನ್ಬಿನಾರ ಆ್ಯಕ್ಟ್ ಮಾಡ್ತಾರೆ. ಸೊ ಒಂದಕ್ಕೆ ಕ್ಯಾಮರಾ ವರ್ಕ್ ಮಾಡ್ದಿನಾರ ಧನರಾಜ್ ಕೋಟ್ಯಾನ್ ಅಂಚನೆ ಒಂದಕ್ಕೆ ಈ ಆಲ್ಬಮ್ ಸಾಂಗ್ ಪೊರಲಗಡೆ ಸ್ವರ ಕೊಡ್ತೀರ. ಜಾಕಿರ್ ಕುಲಾಯಿ ಅಂಚನೆ ಒಂದಕ್ಕೆ ಟ್ಯೂನಿಂಗ್ ಕೊಡ್ತೀರ. ಸ್ಮಾರ್ಟ್ ಆಡಿಯೋ ಸ್ಟೇಷನ್ ಕುಲಾಯಿ ಬನ್ಬಿನಾರ. ಸೊ ನೀವು ಮಾತೆಲ್ಲ ಸಪೋರ್ಟ್ ಮಾಡ್ಪಲೆ ಈ ಆಲ್ಬಮ್ ಸಾಂಗ್ ಡೈರೆಕ್ಷನ್ ಕೊಡ್ತಿನಾರ ಯಾನೆ. ಸೊ ಅಂಚ ಮಾತೆಲ್ಲ ಸಪೋರ್ಟ್ ಮಾಡ್ಪಲೆ ಈ ಒಂಚಿ ಹೊಸ ಕಲಾವಿದರ ತಂಡ ಮಾತೆರೆಗ್ಲೆಟ್ ಡ್ಯಾವಡ್ ಒಂದುವೇ ಬರ್ಪಿನ ಫೆಬ್ರವರಿ ದಾನಿ ರಿಲೀಸ್ ಆಗಿರೋಂಡು. ಸೊ ನೀವು ಮಾತೆಲ್ಲ ತೂಲೆ ಸಪೋರ್ಟ್ ಮಾಡ್ಪಲೆ. ಪ್ರೀತಿಯ ಮಾಯೆ ಕನ್ನಡ ಆಲ್ಬಮ್ ಸಾಂಗ್ ಶೀಘ್ರದಲ್ಲೇ ಬಿಡುಗಡೆಯಾಗಲಿದ್ದು ಈಗಾಗಲೇ ಟೀಸರ್ ಬಿಡುಗಡೆಯಾಗಿದ್ದು ಪ್ರೇಕ್ಷಕರಿಂದ ಉತ್ತಮ ರೆಸ್ಪಾನ್ಸ್ ಸಿಕ್ಕಿದೆ. ಆಲ್ಬಮ್ ಸಾಂಗ್ ಬಿಡುಗಡೆಗೆ ಕಾತರದಿಂದ ಪ್ರೇಕ್ಷಕರು ಕಾಯುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.